ಶಿರ್ವ ಪೊಲೀಸರು ರೋಟರಿ ಕ್ಲಬ್ ಸಹಯೋಗದೊಂದಿಗೆ ನಿನ್ನೆ ಸಂಜೆ ವಿಶಿಷ್ಟ ಜಾಗೃತಿಯ ಕಾರ್ಯಕ್ರಮದ ಮೂಲಕ ಗಮನವನ್ನು ಸೆಳೆದಿದ್ದಾರೆ. ಸಂಜೆಯ ವೇಳೆ ಹೆಲ್ಮೆಟ್ ಹಾಕದೆ ಬಂದ ಸವಾರರನ್ನ ಯಮಧರ್ಮರಾಯ ಮತ್ತು ಚಿತ್ರಗುಪ್ತ ಎಚ್ಚರಿಸಿ ಕಳಿಸುವಂತಹ ಕಾರ್ಯಕ್ರಮ ಇದು. ಹೌದು, ಶಂಕರಪುರ ಜಂಕ್ಷನ್ನಲ್ಲಿ ಶಿರ್ವ ಠಾಣೆಯ ಪೊಲೀಸರು ವಾಹನ ಸವಾರರಲ್ಲಿ ಜಾಗೃತಿಯನ್ನ ಮೂಡಿಸಲು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಹೆಲ್ಮೆಟ್ ಹಾಕದೆ ಸವಾರಿ ಮಾಡ್ತಾ ಇದ್ದ ದ್ವಿಚಕ್ರ ಸವಾರರನ್ನ ತಡೆದಂತಹ ಯಮ ಮತ್ತು ಚಿತ್ರಗುಪ್ತ ವೇಷಧಾರಿಗಳು ಯಾಕೆ ಹೆಲ್ಮೆಟ್ ಹಾಕಿಲ್ಲ, ಯಮಲೋಕಕ್ಕೆ ಹೋಗೋಣವೇ, ಹೆಲ್ಮೆಟ್ ಹಾಕದೆ ಸಂಚಾರ ಮಾಡಿ ಆಪತ್ತು ತಂದುಕೊಳ್ಬೇಡಿ, ಇದೊಂದು ಬಾರಿ ಬಿಟ್ಟು ಕಳಿಸ್ತೇವೆ, ಇದು ಕೊನೆಯ ಎಚ್ಚರಿಕೆ ಎಂದು ಎಚ್ಚರಿಕೆಯನ್ನು ನೀಡಿ ಕಳುಹಿಸಿದ್ರು. ಪೊಲೀಸರು ಹೂವು ನೀಡಿ ಈಗಾಗಲೇ ಹೆಲ್ಮೆಟ್ ಖರೀದಿ ಮಾಡಿ ಹಾಕಿಕೊಳ್ಳಬೇಕು ಎಂದು ಹೇಳಿ ಜಾಗೃತಿಯನ್ನ ಮೂಡಿಸಿದ್ರು. ನಿಮಗೆ ನೆನಪಿರಲಿ ಅಂತೇಳಿ ಹೇಳಿ ಈ ಹೂವನ್ನು ಕೊಡ್ತಾ ಇದ್ದೀವಿ. ತಕ್ಷಣದಲ್ಲಿ ಮುಂದಕ್ಕೆ ಹೋಗ್ತಿದ್ದಂಗೆ ಒಂದು ಹೆಲ್ಮೆಟ್ ಅನ್ನು ಪರ್ಚೇಸ್ ಮಾಡಿ ಹಾಕೊಳ್ಬೇಕು. ಗೊತ್ತಾಯ್ತಾ? ಏನ್ ಹೆಸರು ನಿಮ್ದು? ನಾಗರಾಜ್.